ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮುಖದಲ್ಲಿ ನಗು ಇದ್ರೆ ಚೆನ್ನ, ಅಡುಗೆ ಮೇಲೆ ಉತ್ಸಾಹ ಇದ್ರೆ ಚೆನ್ನ. ಇವೆರಡೂ ಇರುವಂತಹ ಅತಿಥಿ ಇದ್ರೆ ಇನ್ನೂ ಚೆನ್ನ. ಇವತ್ತು ಅಂತಹ ಒಬ್ಬ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ವಿಮಲಾ ಅಡಿಗ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಆರಾಮ. ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಆಗ್ತಿರೋದು ಅಲ್ವಾ? ಸರಿ, ಹೌದು. ಇವತ್ತು ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ಒಂದು ಸ್ನಾಕ್ ಐಟಮ್, ಸಾಯಂಕಾಲಕ್ಕೆ ಕುರುಕುಲು ತಿಂಡಿ. ಓಕೆ, ಕುರುಕುಲು ತಿಂಡಿ ಮಕ್ಕಳಿಗೆ ತುಂಬಾನೇ ಫೇವರಿಟ್ ಆಗಿರುತ್ತೆ ಹಾಗಾದ್ರೆ. ಸೊ ಕುರುಕುಲು ತಿಂಡಿ ಜೊತೆಗೆ ಇನ್ನೊಂದು ತಿಂಡಿ ಯಾವುದು? ಅದು ಕುರುಕುಲು ಬ್ರೇಕ್ಫಾಸ್ಟ್. ಸೊ ಒಂದು ಕುರುಕುಲು ತಿಂಡಿ ಅಂದ್ರೆ ಇನ್ನೊಂದು ಬ್ರೇಕ್ಫಾಸ್ಟ್. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡಕ್ಕೆ ಇಲ್ಲ, ಬಿಕಾಸ್ ಕುರುಕುಲು ತಿಂಡಿ ಅಂತ ಹೇಳಿದೀರಾ. ಕಿಚನ್ ಹೋಗೋದು ಸ್ಟಾರ್ಟ್ ಮಾಡೋದು ತಿನ್ನದೆ. ಓಕೆನಾ? ಓಕೆ ಓಕೆ. ಸೊ ಎಸ್ ಮ್ಯಾಮ್, ಫಸ್ಟ್ ಗೆ ಕುರುಕುಲು ತಿಂಡಿ ಅಂತ ಹೇಳಿದೀರಾ. ಸೊ ಕುರುಕುಲು ಅಂದ್ರೆ ಯಾವುದು ಮಾಡ್ತಾ ಇದ್ದೀರಾ ಈಗ? ಇವತ್ತು ರವೆ ಚಕ್ಲಿ ಮಾಡ್ತಾ ಇದ್ದಾರೆ. ರವೆ ಉಪಯೋಗ ಮಾಡಿ. ಸೊ ಸ್ಟಾರ್ಟ್ ಮಾಡೋದು ಹಾಗಾದ್ರೆ. ಏನ್ ಮಾಡ್ಬೇಕಿಲ್ಲ ಸ್ಟಾರ್ಟಿಂಗ್? ನನ್ಗೆ ಒಂದು ಬಾಂಡ್ಲಿ ಬೇಕು. ಬಾಂಡ್ಲಿ ಬೇಕು. ಹೌದು. ಇದು ಓಕೆ ಅಲ್ಲ? ಹೌದು. ಬಾಂಡ್ಲಿ ರೆಡಿ ಆಯ್ತು. ಈಗ ಅದಕ್ಕೆ ಮೆಜರ್ಮೆಂಟ್ ಅಂದ್ರೆ 1 ಕಪ್ ರವೆಗೆ 2 ಕಪ್ ನೀರು. ಫಸ್ಟ್ ನೀರು ಕುದಿಲಿಕ್ಕೆ ಇಡಬೇಕು. ಕೊನೆಗೆ ಅದು ಕುದಿಯುವಾಗ ಅದಕ್ಕೆ ಬೆಣ್ಣೆ ಹಾಕ್ಬೇಕು. ಬೆಣ್ಣೆ ಫುಲ್ ಮೆಲ್ಟ್ ಆದ್ಮೇಲೆ ರವೆ ಹಾಕಿ ಉಪ್ಪು ಹಾಕಿ ಗೊಟಾಯಿಸ್ಬೇಕು. ಸೊ ಈಗ ಸ್ಟಾರ್ಟಿಂಗ್ ಈಗ ನೀರು ಬೇಕು. 2 ಕಪ್ ನೀರು ಬೇಕು. ಇದೆ ಮೆಷರ್ಮೆಂಟ್ 1:2. ಅದು ಮೆಷರ್ಮೆಂಟ್ ಪರ್ಫೆಕ್ಟ್ ಆಗಿರ್ಬೇಕು. ಹಾ, ಓಕೆ. 1 ಕಪ್. ಸ್ವಲ್ಪ ಉಪ್ಪು ಈಗಲೇ ಹಾಕ್ತೀರಾ? ಓಕೆ. ಮೆಷರ್ಮೆಂಟ್ ಒಂದ್ವೇಳೆ ರಾಂಗ್ ಆದ್ರೆ ನಮ್ಮ ಹಿಟ್ಟಿನ ಹದ ಸರಿ ಬರೋದಿಲ್ಲ. ಚಕ್ಕುಲಿ ನೀರಾಗತ್ತೆ. ನೀರಾದ ತಕ್ಷಣ ತುಂಬಾ ಎಣ್ಣೆ ಅಬ್ಸಾರ್ಬ್ ಮಾಡುತ್ತೆ. ಹೌದು. ಅದಕ್ಕೆ ಬೆಣ್ಣೆ ಹಾಕಬೇಕು. ಓಕೆ. 1 ಸ್ಪೂನ್, 1 ಕಪ್ಪಿಗೆ 1 ಸ್ಪೂನ್ ಬೆಣ್ಣೆ. ಬೆಣ್ಣೆಯಲ್ಲೇ ಒಂದು ಟೇಸ್ಟ್ ಆಗಿದೆ ಚಕ್ಕಲಿಯಲ್ಲಿ. ಚಕ್ಕಲಿಗೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಇದು ಚಂದ ಕುದಿಬೇಕು. ಕುದ್ಮೇಲೆ ರವೆ ಹಾಕಬೇಕು. ಇದು ಮೆಲ್ಟ್ ಆಗ್ಬೇಕಲ್ಲ ಕಂಪ್ಲೀಟ್ ಆಗಿ? ಫುಲ್ ಮೆಲ್ಟ್ ಆಗ್ಬೇಕು. ನೀವೇನ್ ಮಾಡ್ಕೊಂಡಿದ್ದೀರಾ ಮೇಡಮ್? ನಾನು ಹೌಸ್ ವೈಫ್. ಸೊ ಮನೆಯಲ್ಲಿ ಹಿಂಗೆ ಅಡುಗೆ ತುಂಬಾ ಇಂಟ್ರೆಸ್ಟ್. ನನಗೆ ಅಡುಗೆ ಕುಕಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಸೊ ಸ್ಟಾರ್ಟಿಂಗ್ ಕಲ್ತಿರೋದು ಅಮ್ಮನಿಂದನಾ? ಅಮ್ಮ. ಇದೀಗ ಎಲ್ಲ ಮೆಲ್ಟ್ ಆಯ್ತು. ಈಗ ರವೆ ಹಾಕಿ ಗೊಟಾಯಿಸ್ಬೇಕು. ಇದು ಉಂಡೆ ಆಗ್ಬಾರ್ದು. ಎಲ್ಲ ಸರಿಯಾಗಿ ಅಂದ್ರೆ ನೀರಲ್ಲಿ ಹೊಂದ್ಕೋಬೇಕು ರವೆ. ಕ್ಲಮ್ಸ್ ತರ ಇರಬಾರ್ದು. ಹೌದು. ರವೆ ಬೇಗ ಬೇಯುತ್ತೆ. ನಾನು ಸ್ವಲ್ಪ ಲೈಟ್ ಆಗಿ ಖಾರ ಹಾಕ್ತೇನೆ ಅದಕ್ಕೆ. ಖಾರದ ಹುಡಿ ಅಂದ್ರೆ ಚಿಲ್ಲಿ ಪೌಡರ್, ಮೆಣಸಿನ ಪೌಡ್ರು, ಸ್ವಲ್ಪ ಜೀರಿಗೆ.
ಚಕ್ಲಿ ತಿನ್ಬೇಕಾದ್ರೆ ಅಲ್ಲಲ್ಲಿ ಜೀರಿಗೆ ಇದೆಲ್ಲ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಜೀರಿಗೆನೂ ಹಾಕ್ಬೋದು, ಎಳ್ಳುನು ಹಾಕ್ಬೋದು, ಅದು ಅವ್ರವ್ರ ಇಷ್ಟ ಯಾವ್ದು ಬೇಕು. ಇದೀಗ ಇಂಗು ಹಾಕಿ. ಓಕೆ. ಸೊ ದಿಢೀರಂತ ತಯಾರಾದ ಚಕ್ಲಿ ಬೇಗ ಅಂತಲ್ಲ, ಫಾಸ್ಟ್ ಹಂಗೆ ಆಗತ್ತೆ. ತುಂಬಾ ಹೊತ್ತು ಮಾಡ್ಬೇಕು ಅಂತದ್ದು ಏನಿಲ್ಲ. ಏನಿಲ್ಲ. ಇದೀಗ ಗಟ್ಟಿ ಆಯ್ತು. ಈಗ ಆಫ್ ಮಾಡೋಣ. ಒಂದು 5 ನಿಮಿಷದಲ್ಲಿ ತಣ್ಣ ಮೇಲೆ ಅಕ್ಕಿ ಹಿಟ್ಟು ಬೆರೆಸಿ ಚಕ್ಲಿ ಮಾಡಿದ್ರೆ ಸರಿ. ಸೊ ಈಗ 5 ನಿಮಿಷ ತಣಿಬೇಕು. ಆ ಟೈಮಲ್ಲಿ ಬೇರೆ ಏನ್ ಕೆಲಸ ಇಲ್ಲ, ಬೇರೆ ಏನ್ ಕೆಲಸ ಇಲ್ಲ. ಈಗ ತಣ್ಣಗಾಗ್ತಾ ಬಂತು ಅಲ್ವಾ ಮೇಡಮ್? ಹಾ, ತಣ್ಣಗಾಗಿದೆ. ಇದನ್ನೀಗ ಇಲ್ಲಿಂದ ಶಿಫ್ಟ್ ಮಾಡೋಣ ಈ ಪಾತ್ರೆ. ಓಕೆ. ಸೊ ಬಾಣಲೆ ಕೆಲಸ ಆಯ್ತು ಅಲ್ವಾ? ಹೌದು. ಈಗ 1 ಕಪ್ ರವೆಗೆ 2 ಕಪ್ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟನ್ನು ಹಾಕೊಂಡು ಸೊ ಇದು ಪರ್ಫೆಕ್ಟ್ ಮೆಷರ್ಮೆಂಟ್ ಅಲ್ಲಿ ಇರಬೇಕು. 1 ಕಪ್ ರವೆಗೆ 2 ಕಪ್ ಅಕ್ಕಿ ಹಿಟ್ಟು. ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಆದ್ರೆ ಗಟ್ಟಿ ಆಗತ್ತೆ ಚಕ್ಲಿ, ತುಂಬಾ ಗಟ್ಟಿ ಆಗುತ್ತೆ. ಓಕೆ. ಸೊ ಪ್ರಮಾಣ ಕರೆಕ್ಟ್ ಇರಬೇಕು. ಕಮ್ಮಿ ಆದ್ರೆ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗಿ ಎಣ್ಣೆ ತುಂಬಾ ಅಬ್ಸರ್ವ್ ಮಾಡುತ್ತೆ. ಓಕೆ. ಸರಿ. ಇನ್ನು ಇದನ್ನ ಈ ರವೆ ಬೇಯಿಸಿದ್ದನ್ನ ಇದಕ್ಕೆ ಹಾಕಿ ಓಕೆ ಸ್ಮ್ಯಾಶ್ ಮಾಡಬೇಕು. ನೀರು ಬೇಕು ಮೇಡಮ್ ಸ್ವಲ್ಪ. ಓಕೆ. ಈಗಲೇ ಹಾಕದ? ಚೂರೇ ಹಾಕಿ, ಸ್ವಲ್ಪ ಚೂರಲ್ಲ? ಹೌದು. ಬೆಣ್ಣೆ ಮುದ್ದೆ ಹಾಗೆ ಆಗ್ಬೇಕದು ಸಾಧಾರಣ. ತುಂಬಾ ಪೇಸ್ಟ್ ಟೈಪ್ ನೈಸ್ ಆಗಿ ಬರಬೇಕು. ತುಂಬಾ ಮೆತ್ತಗೂ ಆಗಬಾರ್ದು, ತುಂಬಾ ಗಟ್ಟಿನೂ ಆಗಬಾರ್ದು, ಹದವಾಗಿರಬೇಕು. ಓಕೆ. ಸ್ವಲ್ಪ ಸಾಕಾಗುತ್ತಾ? ಸಾಕು. ನೀವು ಹಾಕುವಂತ ಪ್ರಮಾಣ, ಕಲಿಸುವಂತ ರೀತಿ ಮೇಲೆ ಚಕ್ಲಿ ಟೇಸ್ಟ್ ನಿಂತಿದೆ. ಸರಿ, ಇದೀಗ ಚಕ್ಲಿ ಹಿಟ್ಟು ರೆಡಿ ಆಗಿದೆ. ಒತ್ಕೊಂಡು ಎಣ್ಣೆಲಿ ಕಾಯಿಸೋದು ಅಷ್ಟೇ ಕೆಲಸ. ಹಾಗಾದ್ರೆ ಎಣ್ಣೆ ಕಾಯಕ್ಕೆ ಇಡೋಣ. ಕಾಯಕ್ಕೆ ಇಡೋಣ. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಆ್ಯಂಡ್ ಇ. ಸೊ ಕೊಲೆಸ್ಟ್ರಾಲ್ ಬಗ್ಗೆ ಯೋಚನೆ. ಮತ್ತೆ ಚಕ್ಕುಲಿ ಕಾಯಿಸ್ಲಿಕ್ಕೆ ತುಂಬಾ ಸಣ್ಣ ಉರಿ ಸಹ ಇರಬಾರ್ದು, ಹೈ ಫ್ಲೇಮ್ ಸಹ ಇರಬಾರ್ದು. ಫಸ್ಟ್ ಹಾಕುವಾಗ ಒಮ್ಮೆ ಮೇಲೆ ಬಂದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಚಕ್ಕುಲಿ ಕಾಯಿಸ್ಬೇಕು. ಸ್ಟಾರ್ಟಿಂಗ್ ಹೈ ಫ್ಲೇಮ್ ಅಲ್ಲಿ. ಹೌದು, ಇಲ್ಲಾದ್ರೆ ಬಣ್ಣ ಚೇಂಜ್ ಆಗಿ ಒಳಗಡೆಯಿಂದ ಹಸಿ ಇರುತ್ತೆ. ಓಕೆ, ಬರೀ ಮೇಲ್ಗಡೆ ಮಾತ್ರ ಬೆಂದಿರುತ್ತೆ. ಓಕೆ. ಮನೆ ಬೇಗನೆ ತಯಾರಾಗುವಂತ ಚಕ್ಲಿ ಇದು. ಬೇಗನೆ ತಯಾರ. ಚಕ್ಲಿ ಇಷ್ಟ ಇಲ್ಲ ಅಂತ ಹೇಳೋರೆ ಕಮ್ಮಿ ಅಲ್ಲಮ್ಮ, ಎಲ್ರಿಗೂ ಇಷ್ಟ ಆಗುತ್ತೆ ಚಕ್ಲಿ. ತುಂಬಾ ವೆರೈಟಿ ಚಕ್ಲಿ, ಹೆಸರು ಬೇಳೆ ಅಕ್ಕಿ ಹಿಟ್ಟು ಹಾಕಿ ಮಾಡ್ಲಿಕ್ಕೆ ಆಗತ್ತೆ. ಹೌದು, ತುಂಬಾ ವೆರೈಟಿ ಚಕ್ಲಿ, ಕಡಲೆಬೇಳೆ ಚಕ್ಲಿ. ಸೊ ಇದೇ ರೀತಿ ಚಕ್ಲಿಲೇ ಡಿಫ್ರೆಂಟ್ ಟೈಪ್ಸ್ ನಾವು ನೋಡ್ಬೋದು. ಅಂಡ್ ಇಷ್ಟು ಬೇಗನೆ ಚಕ್ಲಿ ತಯಾರಾಗುತ್ತೆ ಅಂದ್ರೆ ಮನೆಯಲ್ಲೇ ಮಾಡ್ಕೋಬಹುದು ಆರಾಮ್ಸೆ. ಎಸ್. ನೀವು ಯಾವ ರೀತಿ ಚಕ್ಲಿ ಮಾಡ್ತೀರಾ ಇದನ್ನ ಬಿಟ್ರೆ? ನಾನು ಸಾಮಾನ್ಯ ಸುಮಾರು ಹೆಸರು ಬೇಳೆ ಅಕ್ಕಿ ಹಾಕಿ, ಮತ್ತೆ ಮಾಮೂಲಿ ತೆಂಗಿನಕಾಯಿ ಹಾಲು, ಅಕ್ಕಿ ಉದ್ದಿನ ಬೇಳೆ ಹಾಕಿ ಹೆಚ್ಚಾಗಿ ಮಾಡೋದು ಅದೇ. ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಮನೆಯಲ್ಲಿ ಹೆಚ್ಚಾಗಿ ಇಷ್ಟ ಆಗುವಂತ? ಅಕ್ಕಿ ಮತ್ತೆ ಉದ್ದಿನ ಬೇಳೆ ತೆಂಗಿನಕಾಯಿ ಹಾಲು ಹಾಕಿ ಮಾಡೋದೇ ತುಂಬಾ ಟೇಸ್ಟ್ ಬರುತ್ತೆ. ಓಕೆ. ಇದೆಲ್ಲ ಇನ್ಸ್ಟೆಂಟ್ ಅಷ್ಟೇ. ಹೌದು, ಅದಕ್ಕೆ ಟೈಮ್ ಬೇಕಾಗುತ್ತಾ? ಅದಕ್ಕೆ ಇಲ್ಲ, ಹಾಗೇನಿಲ್ಲ, ಸೇಮು. ಆದ್ರೆ ಇದಾದ್ರೆ ಏನಿಲ್ಲ, ಕೂಡ್ಲೆ ಮನೆಯಲ್ಲೆಲ್ಲ ರವೆ ಇರುತ್ತಲ್ಲ, ಕೂಡ್ಲೆ ಮಾಡ್ಲಿಕ್ಕೆ ಆಗುತ್ತೆ. ಅದಾದ್ರೆ ಸ್ವಲ್ಪ ಪ್ರೊಸೀಜರ್ ಕಷ್ಟ. ಅಕ್ಕಿ ಉದ್ದಿನ ಬೇಳೆ ಮತ್ತೆ ತೆಂಗಿನಕಾಯಿ ಹಾಲು ಕಂಪ್ಲೀಟ್ ಬಬಲ್ಸ್ ನಿಂತು ಹೋಗ್ಬೇಕು ಅಲ್ವಾ? ನಿಂತು ಹೋದ ತಕ್ಷಣ ಅದು ಬೆಂತು ಅಂತ ಅರ್ಥ.
ಈ ರೀತಿ ನಾವು ಯಾವಾಗ ಹೀಗೆ ಕುರುಕುಲ್ ತಿಂಡಿ ಮಾಡ್ತೀವಿ ಹೆಚ್ಚಾಗಿ ಆಯಿಲ್ ಅಬ್ಸಾರ್ಬ್ ಮಾಡುತ್ತೆ. ಆ ಟೈಮಲ್ಲಿ ಆಯಿಲ್ ನಾವು ತುಂಬಾನೇ ಅಂದ್ರೆ ತುಂಬಾನೇ ಸೇಫ್ ಇರುವಂತ ಆಯಿಲ್ ಯೂಸ್ ಮಾಡೋದು ಬೆಟರ್. ಸೊ ಸನ್ ಪ್ರೀಮಿಯಂ ಯೂಸ್ ಮಾಡೋದು ತುಂಬಾನೇ ಸೇಫ್ ಅಲ್ವಾ ಈ ರೀತಿ ಕುರುಕುಲ್ ಯೂಸ್ ಮಾಡ್ಬೇಕು ತಿಂಡಿ ಮಾಡ್ಬೇಕಾದ್ರೆ. ಬಿಕಾಸ್ ಇಲ್ಲಾಂದ್ರೆ ಕೊಲೆಸ್ಟ್ರಾಲ್ ಕಾನ್ಶಿಯಸ್ ಆಗ್ಬೇಕಾಗುತ್ತೆ ನಾವು ಹೆಚ್ಚಾಗಿ. ಸೊ ನೆಕ್ಸ್ಟ್ ರೌಂಡ್ ಇನ್ನು ಇದು ಮುಗಿತಾ ಬಂತು, ಆಯ್ತು ತೆಗಿತೇನೆ. ಸೊ ಇಲ್ಲಿಗೆ ಡನ್. ಸರ್ವಿಂಗ್ ಸರಿ. ಇನ್ಸ್ಟೆಂಟ್ ಚಕ್ಕುಲಿ ರೆಡಿ ಆಗಿದೆ. ತಿಂದು ರುಚಿ ಹೇಗಿದೆ ಅಂತ ಬಿಸಿ ಆಗಿದೆ, ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಬಿಸಿ ಬಿಸಿ ಆದಂತಹ ರವೆ ಚಕ್ಲಿ ರೆಡಿ ಆಯಿತು. ಇನ್ಸ್ಟೆಂಟ್ ಆಗಿ ಈಸಿಯಾಗಿ ಮಾಡ್ಕೋಬಹುದಾದಂಥ ಚಕ್ಲಿ. ಸೊ ಇದರ ಟೇಸ್ಟ್ ಹೇಗಿದೆ ನೋಡೋಣ. ಅದಕ್ಕೂ ಮುನ್ನ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ರವೆ ಚಕ್ಲಿ ತಯಾರಿಸುವ ವಿಧಾನ. ಮೊದಲು 2 ಕಪ್ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಬೆಣ್ಣೆ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ 1 ಕಪ್ ರವೆ ಹಾಕಿ ಗಂಟು ಬಾರದ ಹಾಗೆ ತಿರುವಿ, ನಂತರ ಅರುಣಮೆಣಸಿನ ಪುಡಿ, ಜೀರಿಗೆ, ಹಿಂಗು ಹಾಕಿ ಕಲಸುತ್ತಾ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ 2 ಕಪ್ ಅಕ್ಕಿ ಹಿಟ್ಟಿಗೆ ರವೆ ಮಿಶ್ರಣ ಸೇರಿಸಿ ಸ್ವಲ್ಪ ನೀರು ಚಿಮುಕಿಸುತ್ತಾ ಚಪಾತಿ ಅಂಟಿನ ಹದಕ್ಕೆ ಕಲಸಿ. ಬಳಿಕ ಒತ್ತಿನಲ್ಲಿ ಹಾಕಿ ಒತ್ತಿಕೊಂಡು ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ರವೆ ಚಕ್ಲಿ ತಯಾರಿ. ಸೊ ಇನ್ಸ್ಟೆಂಟ್ ಆಗಿ ಚಕ್ಲಿ ಅಂತೂ ರೆಡಿ ಆಯ್ತು. ನೆಕ್ಸ್ಟ್ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಕೊಡ್ತೀನಿ ಅಂತ ಮ್ಯಾಮ್ ಹೇಳಿದ್ದಾರೆ. ಯಾವುದದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಬಿಸಿ ಬಿಸಿ ಆದಂತಹ ಗರಿ ಗರಿ ಚಕ್ಲಿ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ಏನು? ಬ್ರೇಕ್ಫಾಸ್ಟ್ ರೆಸಿಪಿ. ಏನದು ಬ್ರೇಕ್ಫಾಸ್ಟ್ ರೆಸಿಪಿ? ಮ್ಯಾಮ್ ಹತ್ರ ಕೇಳೋಣ ಬನ್ನಿ. ಸೊ ಎಸ್ ಮ್ಯಾಮ್, ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರಿ. ಸೊ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾ ಇದ್ದೀವಿ ಈಗ? ಇದು ಕಾಬೂಲಿ ಚೆನ್ನ ಉಪಯೋಗ ಮಾಡಿ ಪರೋಟ ಮಾಡ್ತಾ ಇದ್ದೇನೆ. ಓಕೆ, ಸೊ ಕಾಬೂಲಿ ಚೆನ್ನದಿಂದ ಪರೋಟ, ಸ್ಪೆಷಲ್ ಟೈಪ್ ಆಫ್ ಪರೋಟ. ಓಕೆ, ಹೇಗೆ ಸ್ಟಾರ್ಟ್ ಮಾಡೋದು ಈಗ? ಕಾಬೂಲಿ ಚೆನ್ನ ರಾತ್ರಿ ನೆನೆ ಹಾಕಿ ಅದನ್ನ ಬೇಯಿಸ್ಕೋಬೇಕು. ಓಕೆ, ಆಯ್ತಾ? ಸೊ ಈಗ ಆಲ್ರೆಡಿ ನೆನೆ ಹಾಕಿ ಬೇಯಿಸ್ಕೊಂಡಿದ್ದೇನೆ. ಓಕೆ, ಸ್ಟಾರ್ಟಿಂಗ್ ಏನು ಬೇಕೀಗ? ಸ್ಟಾರ್ಟಿಂಗು ಹಸಿಮೆಣಸು, ಓಕೆ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೋಬೇಕು. ಡ್ರೈ ಪೌಡರ್. ಎಸ್, ಶುಂಠಿ, ಹಸಿಮೆಣಸು. ಓಕೆ, ನಿಮಗೆ ಖಾರ ತುಂಬ ಬೇಕು ಅಂದರೆ ಅದಕ್ಕೆ ನಂಚ್ಕೊಂಡು ತಿನ್ಲಿಕ್ಕೆ ಚಟ್ನಿ ಎಲ್ಲ ಇದ್ರೆ ತುಂಬ ಖಾರ ಬೇಡ. ಇಲ್ಲಾಂದ್ರೆ ನಿಮಗೆ ಖಾರ ಬೇಕು ಅಂತಿದ್ರೆ ಬೇರೆ ಇನ್ನೇನು ಬೇಡ, ಚಟ್ನಿ ಎಲ್ಲ ಬೇಡ, ಸಿಕ್ಕಾಪಟ್ಟೆ ಖಾರ ಮಾಡೋದು. ಇದು ಸಾಧಾರಣ ಮಾಡ್ತೇನೆ. ಮತ್ತೆ ಬೆಳ್ಳುಳ್ಳಿ ಇದಿಷ್ಟನ್ನ ಮಿಕ್ಸಿಗೆ ಹಾಕಿ ಡ್ರೈ ಪೌಡರ್. ನೆಕ್ಸ್ಟ್ ಓಕೆ, ಇದಕ್ಕೆ ನಾನು ಫಸ್ಟ್ ಚಪಾತಿ ಹಿಟ್ಟು ಕಲಿಸ್ಕೊಳ್ತೇನೆ. ಓಕೆ, ಇದಕ್ಕೆ ಗೋಧಿ ಹಿಟ್ಟು. ಓಕೆ, ಗೋಧಿ ಹಿಟ್ಟು.
ಸ್ವಲ್ಪ ಉಪ್ಪು, ಓಕೆ. ತಣ್ಣೀರು ಹಾಕಿ ಕಲಿಸ್ಕೊಬೇಕು. ಇದೀಗ ಆ್ಯಡ್ ಮಾಡಕ್ಕೆ ಇಲ್ಲ, ಅದು ಕಡೆಗೆ ಕಡೆಗೆ add ಮಾಡಿ. ಕಲಿಸ್ಕೊಂಡು ಟರ್ನ್ Okay. ಮಾಡ್ತೇನೆ. Okay. ಇದಕ್ಕೆ ಆ್ಯಡ್ ಮಾಡಲಿಕ್ಕಿಲ್ಲ. ಓಕೆ. ಇದಕ್ಕೆ ಒಂದು ಸ್ವಲ್ಪ ನೀರು ಬೇಕು. ನೀರು ಬೇಕಾಗುತ್ತೆ. ಆ್ಯಡ್ ಮಾಡಲಾ? ಹಾಂ. ಇದು ಆಗದ ರೀತಿ ನಿಧಾನವಾಗಿ ಆ್ಯಡ್ ಮಾಡ್ಬೇಕಾ ನೀರು? ಇಲ್ಲ, ಮಾಮೂಲಿ ಚಪಾತಿ ಕಲಸಿದ ಹಾಗೆ ಕಲಸೋದು. ಸ್ವಲ್ಪ ನೀರು, ಚೂರು ಹಾಕಿ ಮಾಡಿ, ಚೂರು ಸಾಕು. ಇನ್ನೊಂದು ಸ್ವಲ್ಪ, ಫೈನಲ್ಲ? ಹಾಂ, ಸ್ವಲ್ಪ ಸಾಕು. ಸಾಕಾ? ಮೇಡಮ್, ಒಂದು ಚಮಚ ಎಣ್ಣೆ ಬೇಕು ಇದಕ್ಕೆ. ಎಣ್ಣೆ ಬೇಕಾಗುತ್ತೆ. ಹಾ. ಓಕೆ. ಸ್ವಲ್ಪ ಸಾಕು. ಸ್ವಲ್ಪ ಸಾಕಾಗುತ್ತಲ್ಲ? ಹಾಂ, ಸಾಕು ಸಾಕಾ? ಸಾಕು ಸಾಕು. ಇದೊಂದು 5 ನಿಮಿಷ ಹಾಗೆ ಇರಲಿ. ಓಕೆ. ನೆಕ್ಸ್ಟ್ ಅದಕ್ಕೆ ಇದು ಚೆನ್ನಕಾಳು, ಅದನ್ನ ಈಗ ನಿಮಗೆ ಹಾಂ, ಇದರೊಟ್ಟಿಗೆ ಗ್ರೈಂಡ್ ಮಾಡಿ. ಓಕೆ. ಈಗ ಆಲ್ರೆಡಿ ಗ್ರೈಂಡ್ ಮಾಡಿರೋ ಇದಕ್ಕೆ ಚೆನ್ನಕಾಳು. ಓಕೆ. ಪೌಡರ್ ಜೊತೆಗೆ ಚೆನ್ನಾಗಿ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡಿ. ಹೌದು, ಓಕೆ. ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಲ್ವಾ? ಇನ್ನೂ ನುಣ್ಣಗಾಗಬೇಕಾ? ಬೇಡ ಬೇಡ ಬೇಡ. ನನಗೆ ಒಂದು ಬಾಣಲಿ ಬೇಕು. ಬಾಣಲಿ ಬೇಕಾಗುತ್ತೆ. ಎಸ್, ಬಾಣಲಿ ರೆಡಿ ಆಯಿತು. ಸ್ವಲ್ಪ ಎಣ್ಣೆ ಹಾಕಬೇಕು. ಹಾಂ. ಓಕೆ. ದಿಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾಗುತ್ತೆ. ಓಕೆ. ಇದು ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ. ಓಕೆ. ಸೊ ಬೆಳಿಗ್ಗೆ ಒಂದು ಕಂಪ್ಲೀಟ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಹೆಲ್ದಿ ಮತ್ತೆ ಹೆಲ್ದಿ ರೆಸಿಪಿ. ಓಕೆ. ಚೆನ್ನ ನಾರ್ಮಲ್ ಆಗಿ ಹಿಂಗೆ ಪರೋಟ ಮಾಡೋ ಬದಲು ಚೆನ್ನ ಪರೋಟ. ಚೆನ್ನ ಪರೋಟ. ಓಕೆ. ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ? ಬಿಕಾಸ್ ನಾನು ಇದುವರೆಗೂ ಚೆನ್ನ ಪರೋಟ ತಿಂದಿಲ್ಲ. ನೋಡಿ ಅಂತೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಫಸ್ಟಿಗೆ ಟೇಸ್ಟ್ ಮಾಡಿ ನೋಡೋಣ. ಹಾಂ, ಸರಿ. ಈರುಳ್ಳಿ. ಓಕೆ. ಒಂದು ಈರುಳ್ಳಿ ಕಂಪ್ಲೀಟ್ ತಗೊಂಡಿದ್ದೀರಾ? ಹಾಂ, ಒಂದು ಈರುಳ್ಳಿ ತಗೊಂಡಿದ್ದೆ. ಸೊ ಪ್ಲೇನ್ ಪರೋಟ ಅಲ್ಲ, ಇದು ಮಸಾಲಾ ಮಸಾಲೆ. ಹಾಂ, ಅದೇ ಹೇಳಿದೆ ಅಲ್ಲ ನಿಮಗೆ, ಖಾರವಾಗೇ ಇರುತ್ತೆ. ಅದಕ್ಕೆ ಚಟ್ನಿ ಏನು ಬೇಡ, ತುಪ್ಪ ಹಾಕೊಂಡು ತುಪ್ಪ ಹಾಕಿ ತಿನ್ನಲಿಕ್ಕೆ ಚೆನ್ನಾಗುತ್ತೆ. ಹೌದು, ಚಟ್ನಿ ಇದ್ರೆ ಇಲ್ಲಿ ಖಾರ ಕಮ್ಮಿ ಮಾಡಬೇಕು. ಖಾರ ಕಡಿಮೆ. ಸ್ವಲ್ಪ ಉಪ್ಪು. ಓಕೆ. ಅಂದರೆ ಚಪಾತಿಲಿ ಇದೆ, ಇದಕ್ಕೆ ಪಲ್ಯಕ್ಕೆ ಬೇಕಾಗುವಷ್ಟು ಒಂದು ಸ್ವಲ್ಪ ಉಪ್ಪು. ಓಕೆ. ಚೆನ್ನಾಗಿ ಬೇಯಿಸುವಾಗ ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ. ಚೆನ್ನಾಗಿ ಬೇಯಿಸುವಾಗ. ಓಕೆ. ಎಷ್ಟು ಗಂಟೆ ನೆನೆಯಕ್ಕೆ ಇಟ್ಟಿದ್ರಿ? ರಾತ್ರಿ ನೆನೆ ಹಾಕಬೇಕು. ಫುಲ್ ಕಂಪ್ಲೀಟ್ ಅಷ್ಟೊತ್ತು ನೆನೆಬೇಕು. ಅಂದರೆ ಚೆನ್ನಾಗಿ ನೆನೆದಷ್ಟು ಚೆಂದ ಬೇಯುತ್ತೆ. ಇನ್ನು ಬಟಾಟೆ ಸ್ಮ್ಯಾಶ್ ಮಾಡಿ. ಒಂದು ಬಟಾಟೆ? ಹೌದು, ಒಂದು ಬಟಾಟೆ. ಇನ್ನು ಇದು ಗ್ರೈಂಡ್ ಮಾಡಿದ ಚೆನ್ನ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಇದಕ್ಕೆ ಹಾಕಿ. ಇದನ್ನ ಹಸಿಮೆಣಸು ಶುಂಠಿ ನೀವೇನು ಹಾಕಿದ್ರಿ ಅದನ್ನ ಚೆನ್ನಾಗಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೋಬಾರ್ದಾ? ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಕೆಲವೊಮ್ಮೆ ಶುಂಠಿ ಸಣ್ಣ ಆಗಲ್ಲ. ಓಕೆ. ಹಾಗೆ ಉಳ್ಕೊಂಡ್ಬಿಡತ್ತೆ, ಅದು ಬಾಯಿಗೆಲ್ಲ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಆದ ಕಾರಣ ಅದನ್ನ ಫಸ್ಟಿಗೆ ಗ್ರೈಂಡ್ ಮಾಡ್ಕೋತೀರಾ? ಹೆಚ್ಚಾಗಿ ಚೆನ್ನಾದ್ದು ಗ್ರೇವಿ ಮಾಡ್ಕೊಂಡು ನಾವು ಪರೋಟ ತಿಂತೀವಿ. ಆದ್ರೆ ಚೆನ್ನ ಮಸಾಲೆ, ಚೆನ್ನದು ಹಲ್ವಾ, ಹಲ್ವಾನು ಆಗುತ್ತೆ, ತುಂಬಾ ಚಂದ ಆಗುತ್ತೆ. ಹೌದಾ? ಓಕೆ. ಅದು ನಾನು ಕೇಳಿಲ್ಲ. ಚೆನ್ನದಿಂದ ಹಲ್ವಾ ಮಾಡಕ್ಕಾಗುತ್ತೆ. ನೆಕ್ಸ್ಟ್ ಟೈಮ್ ಬರುವಾಗ ಅದನ್ನ ಮಾಡ್ಕೊಳ್ಳಿ. ಅದನ್ನ ಮಾಡ್ತೀನಿ. ಓಕೆನಾ? ಓಕೆ. ಕಸೂರಿ ಮೇಥಿ. ಓಕೆ. ಇದೆಲ್ಲ ಫ್ಲೇವರಿಗೆ ಕಸೂರಿ ಮೇಥಿ ಎಲ್ಲ ಹಾಕಿದ್ರೆ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಗರಂ ಮಸಾಲ ಪೌಡರ್. ಗರಂ ಮಸಾಲ ಸ್ಪೂನ್ ಬೇಕಾ ಮ್ಯಾಮ್? ಬೇಡ. ಓಕೆ.
ಲಾಸ್ಟ್ ಫೈನಲ್ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಓಕೆ. ಇದು ಒಂದು ಪಲ್ಯ ಥರ ಮಾಡಿಕೊಂಡು ಇನ್ನು ಚಪಾತಿ ಒಳಗೆ. ಓಕೆ. ಸೊ ಇದನ್ನ ಫಸ್ಟಿಗೆ ನಾವು ಪಲ್ಯ ಥರ ಮಾಡ್ಕೊಳ್ಬೇಕು. ಇನ್ನು ಅದರ ಜೊತೆಗೆ ಲಟ್ಟಿಸುವಂಥದ್ದು. ಹೌದು, ಲಟ್ಸು. ಸರಿ, ಆಯ್ತು ಮೇಡಮ್, ಇದು ಆಯ್ತಾ? ಆಯಿತು. ಓಕೆ. ಸೊ ನೆಕ್ಸ್ಟ್ ಇದನ್ನ ಗ್ಯಾಸ್ ಆಫ್ ಮಾಡೋದು. ಗ್ಯಾಸ್ ಆಫ್ ಮಾಡಿ. ಓಕೆ. ತಯಾರಾಯಿತು. ಇನ್ನು ಇದನ್ನೀಗ ಶಿಫ್ಟ್ ಮಾಡ್ತೇನೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಓಕೆ, ಫೈನ್. ನಾ ಹಿಡ್ಕೊತೀನಿ. ನೋಡಕ್ಕೆ ಒಂಥರ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣುತ್ತಲ್ಲ ಇದು. ಇದೀಗ ಆಯ್ತಲ್ವಾ ಮ್ಯಾಮ್? ಹಾಗಾದ್ರೆ ಡೈರೆಕ್ಟ್ ಪರೋಟ ಲಾಡ್ಸೋದು. ಈಗ ತವಾ ಒಲೆ ಮೇಲೆ. ಓಕೆ. ಸಣ್ಣ ಇಲ್ಲಿ. ಹಾ, ಈಗ ಚಪಾತಿ ಮಾಡ್ತೇನೆ. ಅದೇ. ಓಕೆ. ಸ್ವಲ್ಪ ಎಣ್ಣೆ ಬೇಕು ಮೇಡಮ್ ಕಡೆಗೆ. ಕೈಗೆ ಹಾಕಕ್ಕ? ಅಲ್ಲ, ತವಕ್ಕೆ ಹಾಕಲಿಕ್ಕೆ. ಹೌದು, ಡೈರೆಕ್ಟ್ ಹಾಕೋದಲ್ವಾ? ಹೌದು, ಸ್ವಲ್ಪ ಸ್ವಲ್ಪ ಹಾಕಿ. ಸಾಕು ಸಾಕು. ಲಟ್ಟಿಸ್ಕೊಂಡು ಕಾಯಿಸಿದ್ ಈಗಲೇ ಮಿಕ್ಸ್ ಮಾಡ್ಕೊಂಡು ಮತ್ತೆ ಕಾಯಿಸೋದಾ? ಹೌದು, ಹೀಗೆ. ಓಕೆ. ಒಂದು ಲೇಯರ್ ತಟ್ಟಿ ಅದ್ರ ಮೇಲೆ ನೀವು ಅದು ಮಾಡಿದಂತಹ ಪಲ್ಯವನ್ನು ಹಾಕಿ ಮತ್ತೆ ಇನ್ನೊಂದು ಲೇಯರ್ ಹಾಕೋದು ಅದ್ರ ಮೇಲೆ. ಓಕೆ. ಮತ್ತೆ ಮತ್ತೆ ಲಟ್ಸೋದು. ಮತ್ತೆ ತೆಳ್ಳಗೆ ಲಟ್ಸೋದು. ಸೊ ಫಸ್ಟಿಗೆ ಚಿಕ್ಕ ಚಿಕ್ಕ ರೌಂಡ್ ಮಾಡ್ಕೊಂಡು ಆಮೇಲೆ ಹಾಕಿದ ನಂತರ ಅದು ಸ್ಯಾಂಡ್ವಿಚ್ ಮಾಡ್ಕೊಂಡ ನಂತರ ದೊಡ್ಡದು ಲಟ್ಟಿಸಿ ಚಪಾತಿ ತರ ಲಟ್ಸಿ ರವದಲ್ಲಿ ಹಾಕಿ. ಸೊ ಈ ರೀತಿ ಮಾಡಿಕೊಟ್ರೆ ಹೆಲ್ದಿ ಐಟಮ್ಸು ಹಾಗೆ ಗೊತ್ತಿಲ್ಲದೆ ಹೊಟ್ಟೆಗೆ ಹೋಗುತ್ತೆ ಅಲ್ವಾ? ಅದೇ ಚನಾನ ಎಲ್ಲರೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಚನ ಬೇಡ ಅಂತ ಹೇಳಲ್ಲ. ನನೀಗ ಆಲ್ರೆಡಿ ಈಗ ಸ್ಮೆಲ್ ಬರ್ತಾ ಇದೆ. ಡೈರೆಕ್ಟ್ ಪಲ್ಯ ಸ್ಮೆಲ್ ಬರ್ತಿದ್ಯಾ ಅಥವಾ ಇಲ್ಲಿಂದ ಸ್ಮೆಲ್ ಬರ್ತಿದ್ಯಾ ಗೊತ್ತಾಗ್ತಿಲ್ಲ. ತಿಂದು ನೋಡಿ ಗೊತ್ತಾಗುತ್ತೆ. ಸಾಕಲ್ಲ? ಓಕೆ. ಒಂದು ಪರೋಟ ರೆಡಿ ಆಯ್ತು. ಮತ್ತೆ ಆಯಿಲ್ ಹಾಕ್ಲಾ? ಚೂರು ಹಾಕಿ. ಆಗದ ರೀತಿನೇ ಅಲ್ವಾ? ಹಾ, ಅದೇ ತರ ಸ್ವಲ್ಪ ಸಾಕು. ಓಕೆ, ಸಾಕು ಸಾಕು. ಇಷ್ಟೇ ಕಲರ್ ಬರಲಿ, ಅಷ್ಟು ಕಾಯಿಸೋದು ಬೇಡ. ತುಂಬಾ ಇಷ್ಟೇ ಕಲರ್ ಸಾಕು. ಕರೆಕ್ಟ್ ಆಯ್ತು. ಸೊ ಇನ್ನು ಡೈರೆಕ್ಟ್ ಸರ್ವಿಂಗ್ ಇದಾದ ನಂತರ? ಸರಿ ಸರಿ ಸರಿ. ಈಗ ಆಗ್ತಾ ಬಂತಲ್ಲ, ಬಂತು ಕೊನೆಗೆ. ಬಿಸಿ ಬಿಸಿ ಕಾಬೂಲಿ ಚೆನ್ನ ಪರೋಟ ರೆಡಿ ಆಗಿದೆ. ನೋಡಿ, ಸೊ ನಾನು ಇದುವರೆಗೂ ಟೇಸ್ಟ್ ಮಾಡಿಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಟೇಸ್ಟ್ ಮಾಡಕ್ಕೆ ನಾನು ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಕಾಬೂಲಿ ಚೆನ್ನ ಪರೋಟ ಅಂತೂ ನಮ್ಮ ಕಿಚನ್ ಅಲ್ಲಿ ರೆಡಿ ಆಯ್ತು. ಸೊ ಸ್ಪೆಷಲ್ ಟೈಪ್ ಆಫ್ ಪರೋಟ ಹೇಗೆ ಮಾಡೋದು ಅಂತ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕಾಬೂಲಿ ಚೆನ್ನ ಪರೋಟ ತಯಾರಿಸುವ ವಿಧಾನ. ಮೊದಲು ಶುಂಠಿ, ಹಸಿಮೆಣಸು, ಬೆಳ್ಳುಳ್ಳಿಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ಕಾಬೂಲಿ ಚೆನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ, ಹೆಚ್ಚಿದ ಈರುಳ್ಳಿ,
ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿಯಿರಿ. ಆನಂತರ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿ ರುಬ್ಬಿದ ಕಡಲೆಯ ಮಸಾಲೆಯನ್ನು ಸೇರಿಸಿ ಕಸೂರಿ ಮೇಥಿ, ಗರಂ ಮಸಾಲ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಬೇಯಿಸಿ. ಈಗ ಹೂರಣ ತಯಾರು. ಸ್ವಲ್ಪ ತಣ್ಣಗಾದ ನಂತರ ಚಪಾತಿ ಅಂಟನ್ನು ಲಟ್ಟಿಸಿ ತಯಾರಿಸಿದ ಹೂರಣವನ್ನು ಅದರ ಮೇಲೆ ಹರಡಿ ಇನ್ನೊಂದು ಚಪಾತಿಯನ್ನು ಅದರ ಮೇಲಿಟ್ಟು ಮತ್ತೊಮ್ಮೆ ಲಟ್ಟಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಕಾಬುಲಿ ಚನಾ ಪರೋಟ ಸವಿಯಲು ಸಿದ್ಧ. ಸೊ 2 ರೆಸಿಪೀಸ್ ರೆಡಿ ಆಯ್ತು. ನೀವು ಈಗಾಗಲೇ ಹೇಳಿದ್ರಿ ಚಕ್ಕುಲಿ ಸ್ವಲ್ಪ ಆರಿದ್ರೆ ಕರ್ಕುರು ಅಂತ ಹೇಳುತ್ತೆ ಅಂತ. ಸೊ ಈಗ ನಮ್ದು ಪರೋಟ ರೆಡಿ ಆಗುವಷ್ಟರಲ್ಲಿ ಇದು ಆರಿದೆ ಅಲ್ವಾ? ಟೇಸ್ಟ್ ಮಾಡೋಣ ಮ್ಯಾಮ್. ನೀವು ತಗೋರಿ ಸಣ್ಣ ಪೀಸ್. ನೀವು ಹೇಳಿದಾಗೆ ಕರ್ಕುರು ಹೇಳ್ತಾ ಇದೆ. ಈಗ ಇನ್ಸ್ಟೆಂಟ್ ಆಗಿ ರೆಡಿ ಆದ್ರೂ ಕೂಡ ತುಂಬಾನೇ ರುಚಿಯಾಗಿದೆ. ಇಷ್ಟು ಬೇಗ ಚಕ್ಲಿ ರೆಡಿ ಆಗುದು ಅಂತ ಅಂಗಡಿಗೆ ಹೋಗಿ ತಗೊಳ್ಳೋಂತಹ ಪಚಿತಿಯೇ ಇಲ್ಲ, ಮನೇಲೆ ರೆಡಿ ಮಾಡ್ಕೋಬಹುದು ಅಲ್ವಾ? ಒಳಗಡೆ ಆ ಸಾಫ್ಟ್ನೆಸ್ ಇದೆ. ಸೊ ಚಕ್ಕುಲಿ ಹೊರಗಡೆ ಕರ್ಪೂರು, ಒಳಗಡೆ ಸಾಫ್ಟ್ನೆಸ್ ಇದ್ರೇನೆ ಚೆನ್ನಾಗಿರುತ್ತೆ. ಸೊ ಬ್ಯೂಟಿಫುಲ್ ಆಗಿ ತುಂಬಾ ಟೇಸ್ಟಿ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಫಸ್ಟ್ ಟೈಮ್ ನಾನು ಪರೋಟ, ಇದು ಚನಾ ಪರೋಟ ಫಸ್ಟ್ ಟೈಮ್ ತಿಂತಿದ್ದೀನಿ ಅಂತ ಹೇಳ್ತಿದ್ದೀನಿ. ಸೊ ಐ ಆಮ್ ಕ್ಯೂರಿಯಸ್. ಟೇಸ್ಟ್ ಮಾಡೋಣ ಸರಿ. ಖಾರನೂ ಆಗಿಲ್ಲ, ಖಾರ ಕಮ್ಮಿನೂ ಆಗಿಲ್ಲ. ಹಿಂಗೆ ತಿಂತ ಹೋಗ್ಬೋದು. ತುಂಬ ಖಾರ ಆದ್ರೂ ಹಿಂಗೆ ತಿನ್ನಕ್ಕೆ ಕಷ್ಟ ಅಲ್ವಾ? ಸೊ ಸೈಡ್ ಡಿಶ್ ಏನೂ ಬೇಕಂತಿಲ್ಲ ಇದಕ್ಕೆ, ಹಾಗೆ ತಿಂತ ಹೋಗ್ಬೋದು. ನೀವು ಹೇಳಿದ ಹಾಗೆ ಹದವಾಗಿ ಖಾರ ಹಾಕಿದ್ದೀರಾ. ಆ್ಯಂಡ್ ನಾರ್ಮಲ್ ಆಗಿ ಹಿಂಗೆ ಪರೋಟ ತಿನ್ನೋಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ಟೇಸ್ಟಿ ಆಗಿರುತ್ತೆ ಅಲ್ವಾ? ಆ್ಯಂಡ್ ಒಂದು ಹೆವಿ ಇಲ್ಲ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು, ಒಂದು 2-3 ಪರೋಟ ತಿಂದರೆ. ಸೊ ತುಂಬಾ ಚೆನ್ನಾಗಿತ್ತು ಮ್ಯಾಮ್. 2 ರೆಸಿಪೀಸು ಅಷ್ಟೇ ತುಂಬಾನೇ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದು 2 ರೆಸಿಪಿನ ತಯಾರು ಮಾಡಿಕೊಟ್ರಿ. ಅದು ಅಲ್ಲದೆ ನಾನು ಫಸ್ಟ್ ಟೈಮ್ ತಿಂದಿರೋದು ಚನಾ ಪರೋಟ. ಸೊ ನಿಮ್ಗೋಸ್ಕರ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆ ಒಂದು ಪುಟ್ಟ ಉಡುಗೊರೆ, ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನೀವು ಈಗ ಆಲ್ರೆಡಿ ನಂಗೊಂದು ಪ್ರಾಮಿಸ್ ಮಾಡಿದ್ದೀರಾ, ಚನಾ ಹಲ್ವಾ ಮಾಡ್ಕೊಡ್ತೀನಿ ಅಂತ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಚನಾ ಹಲ್ವಾ ಮಾಡ್ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನಮ್ಮ ಕಿಚನಲ್ಲಿ ಚಕ್ಕುಲಿ ಕೂಡ ತಯಾರಾಯಿತು, ಪರೋಟ ಕೂಡ ತಯಾರಾಯಿತು. 2 ಅಷ್ಟೇ ಸೂಪರ್ ಆಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಖಂಡಿತವಾಗ್ಲೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.